ಅವರೊಬ್ಬ ಆಟೋ ಚಾಲಕನಾಗಿದ್ರೂ ಕೂಡ ಅವರೊಳಗಿನ ಕಲಾವಿದ ವರ್ಷಕ್ಕೊಂದು ಬಾರಿ ಹೊರಬಂದು ಜನರಲ್ಲಿ ಅಚ್ಚರಿ ಮೂಡಿಸ್ತಾರೆ. ಪ್ರತಿ ವರ್ಷ ದೀಪಾವಳಿ ಸಂದರ್ಭದಲ್ಲಿ ವಾಹನ ಪೂಜೆಯ ವೇಳೆಗೆ ಇವರ ಆಟೋ ಹೊಸ ರೂಪ ಪಡೆದುಕೊಂಡು ರೆಡಿ ಆಗ್ತದೆ. ಇವರ ಈ ಕ್ರಿಯೇಟಿವಿಟಿಗೆ ಜನ ಫಿದಾ ಆಗಿದ್ದು, ಈ ಬಾರಿ ಇವರ ಆಟೋ ಮೈಸೂರು ಜಂಬೂ ಸವಾರಿ ನೆನಪಿಸಿದ್ದು ಮಾತ್ರವಲ್ಲ, ಆಪದ್ಬಾಂಧವ ಈಶ್ವರ ಮಲ್ಪೆ ಅವರಿಗೂ ಕೂಡ ಗೌರವ ಸಲ್ಲಿಸಲಾಗಿದೆ. ಹೀಗೆ ಆನೆಯ ಮುಖ, ಭತ್ತದ ತೆನೆಯಿಂದ ಮೈತುಂಬ ಸುಂದರ ಹೊದಿಕೆ, ಟಾಪ್ನಲ್ಲಿ ಹುಲ್ಲಿನ ಚಾವಣಿ. ಇದನ್ನು ನೋಡಿದ್ರೆ ಇದೊಂದು ಆಟೋ ಅಂತ ಕಂಡುಹಿಡಿಯಲು ಸ್ವಲ್ಪ ಸಮಯ ಖಂಡಿತ ಬೇಕು. ಹೌದು, ಮೈಸೂರು ಅರಮನೆಯಲ್ಲಿ ಅಂಬಾರಿ ಹೊತ್ತಿದ್ದ ಅರ್ಜುನನ ಹೆಸರಿನಲ್ಲಿ ಇಂತಹ ಒಂದು ಸುಂದರ ಆಟೋ ಉಡುಪಿಯಲ್ಲಿ ಓಡಾಡುತ್ತಿದೆ. ಆಟೋದ ಎದುರಿನಲ್ಲಿ ಆನೆ ಅರ್ಜುನ ಇದ್ರೆ, ಆಟೋದ ಹಿಂಭಾಗದಲ್ಲಿ ಅಂಕೋಲಾ ದುರಂತದಲ್ಲಿ ಮೃತಪಟ್ಟ ಅರ್ಜುನ್ ಹಾಗೂ ಆತನಿಗಾಗಿ ಪ್ರಾಣದ ಹಂಗು ತೊರೆದು ಶೋಧ ನಡೆಸಿದ ಅಕ್ವಾಮನ್ ಈಶ್ವರ್ ಮಲ್ಪೆ ಅವರ ಫ್ಲೆಕ್ಸ್ ರಾರಾಜಿಸಿದೆ. ಅಷ್ಟಕ್ಕೂ ಉಡುಪಿಯಲ್ಲಿ ಕಾಣಿಸಿಕೊಂಡ ಈ ಆಟೋವನ್ನ ಈ ರೀತಿಯಾಗಿ ಸಜ್ಜುಗೊಳಿಸಿದ್ದು ಕಟಪಾಡಿಯ ಆಟೋ ಚಾಲಕ ಜಯಕರ್ ಕುಂದರ್. ಸಂಗಮ್ ಫ್ರೆಂಡ್ಸ್ ಇದರ ಸದಸ್ಯರಾಗಿರುವ ಜಯಕರ್ ಕುಂದರ್ ತಮ್ಮ ಆಟೋವನ್ನ ಪ್ರತಿ ವರ್ಷ ಈ ರೀತಿ ವಿಶೇಷ ಅಲಂಕಾರದೊಂದಿಗೆ ಪೂಜೆಗೆ ನಿಲ್ಲಿಸುತ್ತಾರೆ. ಪ್ರತಿ ವರ್ಷ ಒಂಜಿ ದೀಪಾವಳಿದ ಪಾಡ್ಯಗೆ ಒಂಜಿ ರಿಕ್ಷಾದ ಒಂಜಿ ಅಲಂಕಾರ ಮಲ್ಪೆರೆಗೆ ಒಂಜಿ ಪ್ರಯತ್ನ ಮಲ್ಪನು ಅಂಚ ಇದ ಮುಟ್ಟಗೂ ಒರಂಬ ವರ್ಷ ಮಲ್ತೆ ಒಂದು 10ನೇ ವರ್ಷಗೂ ಲಾಸ್ಟ್ ಟೈಮ್ಗೆ ಎಂಕಲ್ನ ಸ್ಮಾರ್ಟ್ ಆರ್ಟ್ಸ್ದ ಅಜಯ್ ಸರ್ನೊಟ್ಟು ಸೇರಿದು ಒಂಜಿ ಪಿಲಿತ ಕಾನ್ಸೆಪ್ಟ್ ಮಲ್ತಿತ್ತ. ಆರು ಪರಿಸರ ಸ್ನೇಹಿ ಐಕ್ ಪರಿಸರಗೆ ಏನೋ ಬೋರ್ಡು ಅರ್ನ ಆ ಕಾನ್ಸೆಪ್ಟ್ ಅರ್ನ ಒಂಜಿ ಮಾರ್ಗದರ್ಶನ ಇಂಚೆ ಪೋಯ್ ಆಂಡ ಈ ಸರ್ತಿಗೆ ಏನಾರ ಪಂಡೆ ಒಂಜಿ ಆನೆದ ಒಂಜುಂಡು ಅಜಯ್ ಸರ್ ತೋಜಾಯ್ ಕಾಲು ಒಂಜಿ ಫೋಟೋ ಉಂಡು ತೋಜಾಯ್ ಕೂಡಲೇ ಪಂಡರು ಮಲ್ಪಗ ಅವನೇನು ಆಂಡ ಬೇತೆ ಬೊಡ್ಚಿ ನ್ಯಾಚುರಲ್ ಪರಿಸರ ಸ್ನೇಹಿ ಅದೇ ಮಲ್ಪಗ ಪನ್ನೊಂದು ಬೈಪುರ ಕನ್ಪದು ಐಕ್ ಬೋಡಾಪಿನ ಮೆಟೀರಿಯಲ್ ಐಟ್ ಪೂರಲ ಕಸದಿಂದ ರಸ ಪನ್ಪಿನ ಅಂಚಿನ ಕಾನ್ಸೆಪ್ಟ್ ಮಲ್ತಿರು ವೇಸ್ಟೇಜ್ ಇಟ್ಟುಂಡು ಅಂಚಿನ ಇಟ್ಟು ಒಂಜಿ ಕಾನ್ಸೆಪ್ಟ್ ಮಲ್ತದ್ದು ರಿಕ್ಷನ್ ಒಂಜಿ ಆನೆ ಮಲ್ಪನ ಅಂಚಿನ ಸಹಕಾರನು ಅಜಯ್ ಸರ್ನ ಮುಖಾಂತರ ಸ್ಮಾರ್ಟ್ ಆರ್ಟ್ಸ್ ಮಾತ ಜವನೇರ್ನೆಲ್ಲ ತಂಡದಾಗಲ ಸಹಕಾರಡು ಇನಿಕ್ ಒಂಜಿ ಆನೆ ರೆಡಿಯಾನ್. ಮೈಸೂರು ದಸರಾದಲ್ಲಿ ಹಲವು ವರ್ಷ ಅಂಬಾರಿ ಹೊತ್ತಿದ್ದ ಅರ್ಜುನನ ಸವಿನೆನಪಿಗಾಗಿ ತನ್ನ ಆಟೋವನ್ನ ಈ ರೀತಿಯಾಗಿ ಇವರು ಸಿಂಗಾರ ಮಾಡಿದ್ದಾರೆ. ಇನ್ನು ಅಕ್ವಾಮನ್ ಈಶ್ವರ ಮಲ್ಪೆ ಅವರ ಸಾಹಸ ಇಂದು ಇಡೀ ದೇಶದ ಗಮನ ಸೆಳೆದಿದ್ದು, ಅವರಿಗೂ ಗೌರವ ಸಲ್ಲಿಸಿದ್ದಾರೆ. ಸ್ವತಃ ಈಶ್ವರ ಮಲ್ಪೆ ಅವರೇ ಈ ಆಟೋವನ್ನ ವೀಕ್ಷಿಸಿ ಸಂತೋಷಪಟ್ಟಿದ್ದು, ಜಯಕರ್ ಕುಂದರ್ ಅವರ ಶ್ರಮಕ್ಕೆ ಪ್ರಶಂಸೆ ವ್ಯಕ್ತಪಡಿಸಿದ್ದಾರೆ. ಮೈಸೂರಿನ ಅರಮನೆಯಾದ ಅಲ್ಲಿಯ ಒಂದು ಐರಾವತವನ್ನು ಹೊರುವ ಅರ್ಜುನನ್ನು ನಾವು ಕಳೆದುಕೊಂಡು ತುಂಬ ದುಃಖಿತರಾಗಿದ್ದೀವಿ. ಅದರಿಂದ ಅದರ ಒಂದು ಸವಿನೆನಪಿಗಾಗಿ ನಮ್ಮ ಜಯಕರ್ ಅವರು ಮತ್ತು ಅಜಯ್ ಅವರು ಸೇರಿ ಇವತ್ತೊಂದು ಇವರ ಒಂದು ಆಟೋ ರಿಕ್ಷಾದಲ್ಲಿ ಅದರ ಚಿರಸ್ಮರಣೀಯ ಮೈಸೂರು ದಸರಾ ಅಂಬಾರಿ ಹೊತ್ತ ಅರ್ಜುನ್ನ ಸವಿನೆನಪಿಗಾಗಿ ಇವತ್ತು ತಮ್ಮ ಆಟೋವನ್ನು ಆನೆಯ ರೂಪವನ್ನು ಕೊಟ್ಟಿದ್ದಾರೆ. ಅದೆಂದರೆ ಒಳ್ಳೆ ರೀತಿಯ, ಯಾಕೆಂದರೆ ಈಗ ನಾವು ಹೊಸದಾಗಿ ಮಾಡೋದಕ್ಕೆ ನಾವು ಕುಶಲ ವಸ್ತು ಹೇಗೆ ಮಾಡ್ತಾರೆ ಅದೇ ರೀತಿ ಇವರಿಗೆ ಒಳ್ಳೆ ರೀತಿಯಿಂದ ಒಂದು ಅಂಬಾರಿಯನ್ನು ಈ ಆನೆಯನ್ನು ಇಲ್ಲಿ ಮಾಡಿದ್ದಾರೆ. ಹಾಗೆಯೇ ಅದು ಆ ಅಂಬಾರಿಯ ಹಿಂದುಗಡೆ ಈ ಸಲ ನಾವು ಶಿರೂರು ಗುಡ್ಡ ಕುಸಿತದಲ್ಲಿ ನಾವು ಅಲ್ಲಿ 11 ಜನ ಮೃತಪಟ್ಟಿದ್ದಾರೆ. ಅದರಲ್ಲಿ ಪ್ರಮುಖವಾಗಿ ಸಿಗದಿದ್ದು 3 ಜನ, ಒಂದು ಅರ್ಜುನ್ ಹಾಗೆ ಸ್ಥಳೀಯರಾದ ಜಗನ್ನಾಥ್ ಮತ್ತು ಲೋಕೇಶ್. ಅದರಲ್ಲಿ ಪ್ರಮುಖರಾದ ಅರ್ಜುನ್ ಅವರ ದೇಹ ಸಿಗದೆ 72 ದಿನಗಳು ಅಲ್ಲಿ ನಾವು ನಮ್ಮ ಟೀಮ್ನವರೆಲ್ಲ ಅಲ್ಲಿ ನಮ್ಮ ಟೀಮ್ನ ಒಟ್ಟಾಗಿ ಅಲ್ಲಿ ಅವರ ದೇಹಕ್ಕಾಗಿ ಹೋರಾಡಿದ್ದೇವೆ. ಕೊನೆಗೆ 72 ದಿನ ಬಿಟ್ಟು ಸಿಕ್ಕಿದೆ. ಆ ಕೇರಳದ ಜನತೆಗೆ ಆ ದೇಹವನ್ನು ತೆಗೆದುಕೊಂಡು ಹೋಗಿದೆ. ಆ ತಾಯಿಗೊಂದು ಮಾತು ಕೊಟ್ಟಿದ್ದೇವೆ, ನಿಮ್ಮ ಮಗನನ್ನು ಉಳಿಸ್ಲಿಕ್ಕೆ ಆಗಿಲ್ಲಾದರೂ ಸಹ ಅವರ ದೇಹವನ್ನು ತಂದು ಕೊಡ್ತೇವೆ ಅಂತೇಳಿ. ಅದೇ ರೀತಿ ಆ ಅರ್ಜುನ್ನ ದೇಹವನ್ನು ನಾನು ಮತ್ತು ನಮ್ಮ ತಂಡದ ಜೊತೆಗೆ ಎಲ್ಲರೂ ಸೇರಿಕೊಂಡು ಒಂದು ಅಲ್ಲಿನ ಒಂದು ದೇಹವನ್ನು ತಂದು ಕೇರಳಕ್ಕೆ ಒಪ್ಪಿಸಿದೆ. ಅದರ ಒಂದು ಭಾವಚಿತ್ರವನ್ನು ಈ ಆಟೋದಲ್ಲಿ
ಹಾಕಿದ್ದಾರೆ. ಆ ದೇಹಕ್ಕೆ ಒಂದು ಶಾಂತಿ ಸಿಗಲಿ ಅಂತ ದೇವರಲ್ಲಿ ನಾವು ಪ್ರಾರ್ಥಿಸಿಕೊಳ್ತೇವೆ. ಆಟೋದ ಹೊರಭಾಗ ಭತ್ತದ ತೆನೆ, ಬೈಹುಲ್ಲು, ಬೆತ್ತದಿಂದ ತಯಾರಿಸಿದ ವಸ್ತುಗಳಿಂದ ಅಲಂಕಾರ ಮಾಡಿದ್ರೆ ಆಟೋ ಒಳಭಾಗದಲ್ಲೂ ಪರಿಸರ ಸ್ನೇಹಿ ವಸ್ತುಗಳಿಂದ ಸಿಂಗಾರ ಮಾಡಿದ್ದಾರೆ. ಈ ಮೂಲಕ ಕಲೆಯ ಜೊತೆಗೆ ಪರಿಸರ ಜಾಗೃತಿಯನ್ನೂ ಮೂಡಿಸುತ್ತಿರುವ ಜೈಕರ್ ಕುಂದರ್ ಅವರ ಕಾರ್ಯಕ್ಕೆ ಎಲ್ಲರೂ ಪ್ರೋತ್ಸಾಹ ನೀಡಬೇಕಾಗಿದೆ. ಪ್ರಮೋದ್ ಸುವರ್ಣ, ನಮ್ಮ ಕುಡ್ಲ 24x7 ಉಡುಪಿ.